ಮುಂಬಯಿಯ ಶ್ರೀ ಶನಿ ಮಹಾತ್ಮೆ ಪೂಜಾ ಸಮಿತಿ ಕೋಟೆಯ ವತಿಯಿಂದ 74ನೇ ವಾರ್ಷಿಕ ಶನಿ ಮಹಾಪೂಜೆಯು ಶನಿ ತೀರ್ಥ ನಲಸೋಪಾವರದಲ್ಲಿ ನೆರವೇರಿತು. ದಕ್ಷಿಣ ಮುಂಬಯಿಯ ಕೋಟೆ ಮುಂಬಯಿಯ ಪರಿಸರದಲ್ಲಿ ಹಲವು ದಶಕಗಳ ತನಕ ಧಾರ್ಮಿಕ ಸೇವೆ ಜೊತೆಗೆ ಸಾಮಾಜಿಕವಾಗಿಯೂ ಸೇವೆ ಸಲ್ಲಿಸುತ್ತಾ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಶನಿದೇವರನ್ನು ಆರಾಧಿಸುತ್ತಾ ಬರುತ್ತಿರುವ ಶ್ರೀ ಶನಿ ಮಹಾತ್ಮ ಪೂಜಾ ಸಮಿತಿ ಕೋಟೆ ಮುಂಬಯಿ ಇಂದು ಹಲವು ವರ್ಷಗಳಿಂದ ನಲಸೋಪಾರ ಪಶ್ಚಿಮದ ಶ್ರೀಪ್ರಸ್ಥದಲ್ಲಿ ಶ್ರೀ ಶನಿದೇವರನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿಕೊಂಡು ಬರುತ್ತಿದೆ. ಸಮಿತಿಯ ಹಿರಿಯ ಸದಸ್ಯರಾದ ಸುಂದರ ಬೆಲ್ಚಡರು ನಮ್ಮ ಮುಂಬೈ ನ್ಯೂಸ್ ಪ್ರತಿನಿಧಿಯೊಂದಿಗೆ ಸಮಿತಿಯ ಬಗ್ಗೆ ತಿಳಿಸಿದರು. 1944 ಈ ಸಂಸ್ಥೆ ಸ್ಥಾಪನೆ ಆತಂಡು. ಈ ಸ್ಥಾಪನೆ ಮಲ್ದಿನಕಲ್ ಹಿರಿಯರು ಇಜ್ಜಿಡಲ್ಲ ಅಂಡ್ ಅಕಲ್ನ ತಾದಿ ಬತ್ತೊಂದು ಎಂಕಲ್ ಕಿರಿಯರು ಹೋದ ಈ ಜಾಗಗೆ ಏರು ಭಕ್ತರು ಬರ್ಪೇರು ಬತ್ತದ ಎಂಚಿನ ನಟೊಂದು ಪೋಪೇರು ಅಕಲ್ನ ಪೂರ ಮನಸ್ಸದ ಇಚ್ಛ ಶನಿದೇವರು ನೆರವೇರಿಸೋದು ಗೊರ್ಪೇರು. ಈ ಸನ್ನಿಧಿಡು ಪ್ರತಿ ಶನಿವಾರಲ ಒಂಜಿ 600-700 ಜನತ ಅನ್ನದಾನ ಪ್ರತಿ ಶನಿವಾರ ನಡತೊಂದುಂಡು. ಅವೇ ತಂದೆ ಕಾಂಡೇಡ್ ಬೈ ಸಾವಿರಾರು ಜನ ಭಕ್ತರು ಪ್ರತಿ ಶನಿವಾರ ಬತ್ತೊಂದು ಪೋಪೇರು. ಸಮಿತಿಯ ವತಿಯಿಂದ 74ನೇ ವಾರ್ಷಿಕ ಶ್ರೀ ಶನಿದೇವರ ಮಹಾಪೂಜೆಯನ್ನು ಅದ್ದೂರಿಯಿಂದ ನಡೆಸಲಾಯಿತು. 74ನೇ ಮಹಾಪೂಜೆಯ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ಉಮೇಶ್ ಮೆಂಡನ್ ಅವರ ಉಪಸ್ಥಿತಿಯಲ್ಲಿ ಸಾಂಗವಾಗಿ ನಡೆಯಿತು. ಸಂಜೆ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಮೀರಾ ರೋಡ್ ಅವರಿಂದ ಭಜನಾ ಕಾರ್ಯಕ್ರಮವೂ ನಡೆಯಿತು. ಸಮಿತಿಯು ನಡೆಸುತ್ತಿರುವ ವಿವಿಧ ಸೇವಾ ಕಾರ್ಯಗಳ ಬಗ್ಗೆ ಸಮಿತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ವಸಂತ್ ಶೆಟ್ಟಿ ತಿಳಿಸಿದರು. ಎಂಕಲು ಖಾಲಿ ಆ ಪೂಜೆದ ವಿಷಯನ ಎತ್ತಂದೆ ಮೂಲು ಪ್ರತಿ ಶನಿವಾರ ಅನ್ನದಾನ ಆಪುಂಡು ಬಗ್ಗೆ ಅವು ಅತ್ತಂದೆ ಈ ಶನಿ ಜಯಂತಿದ ಕಾರ್ಯಕ್ರಮದಲ್ಲಿ ಕುಂಕುಮ ಹಲ್ದಿ ಕುಂಕುಮದ ಕಾರ್ಯಕ್ರಮ ಮಹಿಳೆಯರಿಗಾದ ಇದ್ದಿದ್ದುಲ್ಲ ಆನಿಲ ಭಾರಿ ವಿಜೃಂಭಣೆಡ ಆಪುಂಡು ಮಾತಿರಲ್ಲ ತೂದು ಎಂಗ್ಲೇನು ಕೊಂಡಾಡೊಂದುಳ್ಳೇರು ಮುಲ್ತ ಜನ ಸದಸ್ಯರನ್ನೆಗ್ಲಿ ಕೊಂಡಾಡೊಂದುಳ್ಳೇರು. ಅವೇ ರೀತಿ ಜೋಕುಲಿಗೆ ಪರಿಕರ ಪುಸ್ತಕ ನೋಟ್ಬುಕ್ಸ್ ಎಂಗ್ಲು ಪ್ರತಿ ವರ್ಷಲ ಮುಲ್ಪ ದಾನದ ರೂಪಡು ಕೊರೊಂದುಲ್ಲ ಅಕಲೆ ನೂದು ಸುರುಟು ಎಂಗ್ಲು ಪ್ರಾರಂಭ ಮನ್ಪಾಗ 77 ಜನನ ದಾನ ಎತ್ತಾನೆ ಜೋಕುಲು ಬತ್ತಿತ್ತ. ಈ ಸರ್ತಿ 1,000 ಮಿತ್ತು ಜೋಕುಲು ಬುಕ್ ಪಡೆದು ಬತ್ತೇರು. ತಡ ಸಂಜೆ ಭಜನಾ ಕಾರ್ಯಕ್ರಮವು ನಡೆಯುತ್ತಿದ್ದಂತೆ ಕಲಶ ಪ್ರತಿಷ್ಠಾಪನೆ ನಡೆಯಿತು. ಆ ಬಳಿಕ ಗ್ರಂಥ ಪಾರಾಯಣವು ನಡೆಯಿತು. ಪಾಲ್ಘರ್, ಥಾಣೆ ಜಿಲ್ಲೆಯ ಹಾಗೂ ಮುಂಬಯಿಯ ವಿವಿಧ ಉಪನಗರಗಳಿಂದ ಶ್ರೀ ಶನಿದೇವರ ಭಕ್ತರು, ಸಮಾಜ ಸೇವಕರು, ರಾಜಕೀಯ ಗಣ್ಯರು, ಗಣ್ಯ ಉದ್ಯಮಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಶ್ರೀ ಶನಿದೇವರ ತೀರ್ಥ ಪ್ರಸಾದ ಸ್ವೀಕರಿಸಿದರು. ಶ್ರೀ ಶನಿದೇವರ ದರ್ಶನಕ್ಕಾಗಿ ಮತ್ತು ಪ್ರಸಾದ ಸ್ವೀಕಾರ ಮಾಡಲು ಭಕ್ತರು ಸರದಿಯಲ್ಲಿ ಸಾಲಾಗಿ ಬಂದರು. ತಡ ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದು ಅನ್ನದಾನದಲ್ಲಿ ಭಾಗಿಗಳಾದರು. ಪೂಜಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ಬಂಗೇರ ಮತ್ತು ಮಂದಿರ ನಿರ್ಮಾಣ ಸಮಿತಿಯ ಸದಸ್ಯರಾದ ಉದ್ಯಮಿ, ಸಮಾಜ ಸೇವಕರಾದ ರಮೇಶ್ ಕೊಠಾರಿ ಅವರು ಶ್ರೀ ಶನಿದೇವರ ಅನುಗ್ರಹದಿಂದ ಆದಷ್ಟು ಶೀಘ್ರದಲ್ಲಿ ಭವ್ಯ ಶ್ರೀ ಶನಿ ಮಂದಿರದ ಸ್ಥಾಪನೆಯಾಗಲಿ ಎಂದು ತಿಳಿಸಿದರು. ಶನಿದೇವರನ ಒಂಜಿ ದೇವಸ್ಥಾನ ಹಿಂದೂಸ್ತಾನಡು ಪ್ರಧಾನ ಸ್ಥಾನ ಶನಿದೇವರಿಗೆ ಓಲ್ಲ ಕೊರತೆ ಏರಿದ ಮಟ್ಟ. ಶನಿ ದೇವಸ್ಥಾನ 282 ದೇವಸ್ಥಾನ ಉಂಡು ಆಂಡ ಪ್ರಧಾನ ಸ್ಥಾನ ಓಲ್ಲ ಕೊರತೆಗೇರು ಮೂಲು ಶನಿದೇವರಿಗೆ ಪ್ರಧಾನ ಸ್ಥಾನ ಕೊರದು ಎಂಕಲೊಂಜಿ ಭವ್ಯವಾದಿತ್ರ ಒಂಜಿ ದೇವಸ್ಥಾನ ಕಟ್ಟಡು ಎಂಕಲ್ನ ಉದ್ದೇಶ ಎಂಕಲು ಜೈದ ಎಂಕಲ್ ಒಂಜಿ ಶನಿದೇವರ ಪ್ರಾರ್ಥನೆ ಪನ್ನಾಗ ಬರ್ಪಿನ ವರ್ಷ 75 ಇಯರ್ಸ್ ದೇವ್ರದಾನ ಕೂಡ ಡೈಮಂಡ್ ಜುಬ್ಲಿ ದೌಲೆ ಎಂಕಲ್ ದೇವಸ್ಥಾನ ಪೂರ ಆದ ದೇವರವಲು ಮಿತ್ತ ಬತ್ತು ಕುಲ್ಲೋಡು ಬಂದು ಎಂಕಲ್ಲ ಒಂಜಿ ಇಚ್ಛೆ ಸದವ ಇತ್ತಂಡ ಬಟ್ ಬರ್ಪಿನ ವರ್ಷ ಡೈಮಂಡ್ ಜುಬ್ಲಿ ಯಾಕಂದ್ರೆ ನಿಕಲ್ನ ಮಾತೇನ ಸಹಕಾರ ಒಂದೇಟು ಬತ್ತಕ್ಷಲು ಒಂದಾಡ್ಕೊಂಡ ಏನ ಶುಭ ಕೋರಿಕೆ. 74ನೇ ಶನಿ ಮಹಾಪೂಜೆಯು ಯಶಸ್ವಿಯಾಗಿ ನೆರವೇರುವಲ್ಲಿ ಪಾರುಪತ್ಯಗಾರರು, ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಪೂಜಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಮಹಿಳಾ ವಿಭಾಗ ಮತ್ತು ಯುವ ವಿಭಾಗದವರು, ಹಿರಿಯ ಸದಸ್ಯರು ಬಹುವಾಗಿ ಶ್ರಮಿಸಿದ್ದರು. ಇಲ್ಲಿ ಹಲವು ವರ್ಷಗಳಿಂದ ಅನ್ನದಾನ ಸೇವೆ ನೀಡುತ್ತಿರುವ ಉದ್ಯಮಿ ಹಾಗೂ ಸಮಿತಿಯ ಸದಸ್ಯರಾದ ಗೋವಿಂದ ಪೂಜಾರಿ ಅವರು ಶಿಲಾಮಯ ದೇಗುಲದ ನಿರ್ಮಾಣವು ಶ್ರೀ ಶನಿದೇವರ ಕೃಪೆಯಿಂದ ಮುಂದಿನ ವರ್ಷದಲ್ಲಿ ಪೂರ್ಣಗೊಳ್ಳುವಂತಾಗಲಿ ಎಂದು ಆಶಿಸಿದರು. ಶನಿ ತೀರ್ಥ ಸ್ಥಳದಲ್ಲಿ ಶ್ರೀ ಶನಿದೇವರ ಭವ್ಯ ಶಿಲಾಮಯ ದೇಗುಲದ ನಿರ್ಮಾಣವಾಗಲಿ. ಈ ಮಹಾನ್ ಪುಣ್ಯ ಕಾರ್ಯಕ್ಕೆ ತುಳುವ ಕನ್ನಡಿಗರ ಮಹಾನ್ ದಾನಿಗಳ ದೇಣಿಗೆ ಸಹಕಾರದ ಮಹಾಸಾಗರವೇ ಹರಿದು ಬಂದು 75ನೇ ವಾರ್ಷಿಕ ಶನಿ ಮಹಾಪೂಜೆಯ ಸಂದರ್ಭದಲ್ಲಿ ದೇಗುಲವು ನಿರ್ಮಾಣಗೊಂಡು ವಿರಾಜಮಾನವಾಗಲಿ ಎಂಬ ಆಶಯ ನಮ್ಮದು. ಹೊಸಪೇಟೆ ಯೋಗೇಶ್ ಜೊತೆ ರಾಜ್, ಮುಂಬೈ ನ್ಯೂಸ್.